ಮಾನ್ಯ ಚಂದ್ರಹಾಸ್ ಹಾಗೂ ರಾಜ ಇಬ್ಬರು ಪತ್ರಕರ್ತರ ಪ್ರೀತಿಯಿಂದ ಇವತ್ತು ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡಿದ್ದೇವೆ. ಕ್ಲಬ್ಬಿನ ಕಾರ್ಯದರ್ಶಿ ಅವರಿಗೆ ಪ್ರೀತಿಯಿಂದ ಪ್ರಮಾಣ ಕೊಡಬೇಕು ಮಾಡ್ತಾ ಇದ್ದೇನೆ. ಗವರ್ಮೆಂಟ್ ಹೈಸ್ಕೂಲ್ ಪ್ರೈಮರಿ 25ನೇ ಮ್ಯಾಚ್ ಆಗಿದೆ. 25ನೇ ಮ್ಯಾಚ್ ಅಲ್ಲಿ ಜೂನಿಯರ್ GHS NHS ಪ್ರಾರಂಭ ಇಂದಿರಾ ಗಾಂಧಿ ಕೊಂಚಾಡಿ ಗವರ್ಮೆಂಟ್ ಹೈಸ್ಕೂಲ್ ಬೇಲೂರು ತಂಡಗಳು 2028ನೇ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಂಡಿವೆ. ಮೊದಲ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೇಷ್ಠ ಬಾಲಕಿಯರ ತಂಡ ಮೊತ್ತ ಸ್ಪರ್ಧೆಯನ್ನು ಆಟಗಾರರ ಮೂಲಕ ಮಾಡಿಕೊಂಡಿದ್ದಾರೆ. ಎರಡು ಪ್ರಬಲ ತಂಡಗಳು ಬಾಲಕಿಯರ ವಿಭಾಗದ ಅಂಕಣದಲ್ಲಿ ರಾಷ್ಟ್ರ ಹಾಗೂ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದ ಅನೇಕ ಯುವ ಬಾಲಕಿಯರ ತಂಡದಲ್ಲಿ ಪ್ರತಿಭಾನ್ವಿತ ಆಟಗಾರರಿದ್ದಾರೆ. ಪ್ರಸ್ತುತ ಇಲ್ಲಿ ಬಾಲಕರ ವಿಭಾಗದಲ್ಲಿ ಬಡಗಡೆಯ ವಿಭಾಗದ ಹೋರಾಟ ಉದಯಕಾಂತ ಬೆಟ್ಟೂರಿ ಜರುಗುತ್ತವಾಗಿದೆ. ಗುರುತಾಂಕ ದಾಳಿಗಾರನಾಗಿ ಕೃಷ್ಣನಾಥ್ ಸತತವಾಗಿ ಬೆಟ್ಟಬೇಟೆಯಾಡುವ ಪ್ರಯತ್ನ ಆರೋಗ್ಯದ ಪೂರ್ಣಾಂಕ ಆರಂಭವಾದ ಕಡಿಮೆ ಕ್ಷಣಗಳಲ್ಲಿ ಆರೋಗ್ಯ ಪೂರ್ಣಾಂಕವನ್ನು ಎದುರಾಗಿದೆ ಕಲ್ಪಿಸಿರುವ ಪಟ್ಟಣದಲ್ಲಿ ಇದು 28ನೇ ಸ್ಪರ್ಧೆಯಲ್ಲಿ 27ನೇ ಸ್ಪರ್ಧೆಗೆ
ಇಂದಿರಾ ಗಾಂಧಿ ಕೊಂಚಾಡಿ ಗವರ್ಮೆಂಟ್ ಹೈಸ್ಕೂಲ್ ಬೇಲೂರು ಕಟ್ಟೆಗಳು. ಒಬ್ಬ ಇಲ್ಲಿ ಅಸಿಸ್ಟೆಂಟ್ 4-6 ಇದು ಆಚರಣೆ ಕಾರ್ಯಕ್ರಮಗಳು ಆದರೆ ಪಾಪದ ಜನರಿಗೆ ಪಾಪದ ಈ ನೀವು ದಾಯ ಬಂದ ಈಗ ಇಂಡಿಯನ್ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ ಮಾತಾಡಿ ಕಬಡ್ಡಿ ಇಡೀ ವಿಭಾಗದ ಕಬಡ್ಡಿ ಹೈಸ್ಕೂಲ್ ಸುಮಾರು ರಾಷ್ಟ್ರ ಮಟ್ಟದ ಆಟಗಾರರು ಚಿಲ್ಲರೆ ಚಿಲ್ಲರೆ ಅವರು ದಾಖಲಾದ ಟೀಮು ವಿದ್ಯಾಘಟ್ಟವಾಗಿದ್ದು ಮಾತ್ರ ಅಂಪೈರ್ ಯಶಸ್ವಿಯಾಗಿ ತೀರ್ಮಾನ ಬರುವುದಿಲ್ಲ. ಅಂಪೈರ್ ಮಾತೆಲ್ಲ ಬೇರೆ ಒಂದು ವ್ಯಕ್ತಿ ಆಟಗಾರನ ಸಿದ್ಧಾಂತ ಧರ್ಮ ಕಾರಣ ಪೊಲೀಸ್ ಇದು ಉಪಕರಣ ಎಲ್ಲಂಜಿ ಮಾಡ್ತಾರೆ ಇಡೀ ಪೊಲೀಸ್ ಆಗಿದೆ ಸ್ಪೆಷಲ್ ಅಲ್ಲ ಜಿಲ್ಲೆದ ಪೊಲೀಸ್ ಆಗಿದೆ ವಿಶೇಷವಾಗಿ ಮನೋರಂಜನೆ ಮತ್ತೆ ಟೀಮ್ ಬರಲಿ ಮನೋರಂಜನೆ ಪೊಲೀಸ್ ಮತ್ತೆ ಟೀಮ್ ಬರಲಿ ಒಂದೇ ಟೀಮ್ ಒಳಗಡೆ ಕಬಡ್ಡಿ ಒಂದೇ ಟೀಮ್ ಜಿಲ್ಲೆದಾಗಿ ಮಾತ್ರ ಅದೇ ನಾನು ಮುಂದೆ ಇದ್ದೇನೆ ಏಕಮುಖ ಮತ್ತು ಮಗುವಿನ 28ನೇ ಸ್ಪರ್ಧೆಗೆ ಕೈಗೊಂಡಾಗ ಇಂದಿರಾ ಗಾಂಧಿ ಕೊಂಚಾಡಿ ವಿರುದ್ಧ ಜಿಎಚ್ಎಸ್ ಬೇಲೂರು ಎರಡು ತಂಡಗಳು ಬೆಳವಣಿಗೆ ಬರಬೇಕು. ಬಾಲಕ ವಿಭಾಗದ ಮುಂದಿನ ಸ್ಪರ್ಧೆ ಮೊದಲ ಭಾಗದಲ್ಲಿ ಬಿ ಅಂಕಣದಲ್ಲಿ ಕರ್ನಾಟಕ ಜಿಲ್ಲೆಯಲ್ಲಿ ಬಾಲಕಿಯರ ವಿಭಾಗದ ಸ್ಪರ್ಧೆ ನಡೀತಾರೆ. ಸೊ ಈ ಭಾಗದಲ್ಲಿ ಬಾಲಕರ ವಿಭಾಗದ ಮುಂದಿನ 28ನೇ ಸ್ಪರ್ಧೆಯ ತರಬೇತಿ ರವಾನಿಸಲಾಗಿದೆ. ಇಲ್ಲಿಂದ ಬೆಳಗಿನ ಕಾರ್ಯಕ್ರಮ ಬಿಜೆಪಿ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ನಮ್ಮ ಕ್ಷೇತ್ರದ
ಗೌರವಿಸಿದ ಶಾಸಕರೇ ಈ ರಟ್ಟು ಮ್ಯಾಚಿನ ಬದಲಿಸಿಕೊಂಡ ಗೆದ್ದೆಂಟ ಶಾಸಕರೇ ಅಲ್ಲಿ ಕಾರ್ಯಕ್ರಮ ಭಾಗವಹಿಸಬೇಕು. ನಿತ್ಯಾನಂದ ಪೂಜಾರಿ ಮುಂಬೈ ಆನ್ಲೈನ್ ಕಾರ್ಯಕ್ರಮ